ಇಂದು ಪ್ರಕಟವಾದ ಪಿಯುಸಿ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 93.57% ಸಾಧನೆಯ ಮೂಲಕ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದೆ. ಫಲಿತಾಂಶದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡರೂ ಅಂಕ ಗಳಿಕೆಯಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳು ರಾಜ್ಯದ ಗಮನ ಸೆಳೆದಿದ್ದಾರೆ. ವಿಜ್ಞಾನ ವಿಭಾಗ ಮತ್ತು ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜು ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ ಹಾಗೂ ತೀರ್ಥಹಳ್ಳಿಯ ವಾಗ್ದೇವಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ದೀಕ್ಷಾ ಆರ್ ರಾಜ್ಯಕ್ಕೆ ಟಾಪರ್ ಸ್ಥಾನವನ್ನ ಹಂಚಿಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಕೆನರಾ ಪಿಯು ಕಾಲೇಜಿನ ದೀಪಾಶ್ರೀ ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಷ್ಟೇ ಅಲ್ಲದೆ ವಿವಿಧ ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳು 590ಕ್ಕಿಂತಲೂ ಹೆಚ್ಚು ಅಂಕ ಪಡೆಯುವ ಮೂಲಕ ತಮ್ಮ ಸಾಧನೆಯನ್ನು ತೋರಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳ ಈ ಸಾಧನೆಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಶುಭ ಹಾರೈಸಿದ್ದಾರೆ. ದ್ವಿತೀಯ ಪಿಯುಸಿಯಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ ಕಾಮತ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದರೆ ಸುಮಾರು 15 ವಿದ್ಯಾರ್ಥಿಗಳು 590ಕ್ಕೂ ಅಧಿಕ ಅಂಕ ಗಳಿಸಿ ಸಾಧನೆಯನ್ನು ತೋರಿಸಿದ್ದಾರೆ. ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾಲೇಜಿನ ಅಧ್ಯಕ್ಷ ನರೇಂದ್ರ ಎಲ್ ನಾಯಕ್ ಅಭಿನಂದನೆ ಸಲ್ಲಿಸಿದ್ದಾರೆ. ಅಮೂಲ್ಯ ರಾಜ್ಯಕ್ಕೆ ಟಾಪರ್ ಆಗುವ ಮೂಲಕ ಕಾಲೇಜಿಗೆ ಮಾತ್ರವಲ್ಲದೆ ಇಡೀ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ಇತರ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟ ಕಾರಣ ಉತ್ತಮ ಅಂಕ ಗಳಿಸಿದ್ದಾರೆ. ಈ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಕ್ಸ್ಪರ್ಟ್ ಕಾಲೇಜು ಅಧ್ಯಕ್ಷ ನರೇಂದ್ರ ಎಲ್ ನಾಯಕ್ ಶುಭ ಹಾರೈಸಿದ್ದಾರೆ. Today is one of the most awaited day. ಯಾಕಂತ ಹೇಳಿದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್, she has got the first place in the entire Karnataka state. ನಮ್ಮ ವಿಜ್ಞಾನ ವಿಭಾಗದಲ್ಲಿ she has scored 599 out of 600 and all 100 out of 100 except in English she scored 99, 599. We are all very proud for this particular achievement of the student, and just imagine how much happy she is and how much proud their parents are, and all the teachers who have taught her from LKG till now, they will be very proud, and the entire Mangalore will be very proud, and this is what students have to strive for. I am very happy. Congratulations to her. And Shrama eva jayate. Whenever you work hard, then whatever you do with sincerity and hard work, it can never go waste. Amulya is the proof for that. There are many such students who have scored 594, 595, 596, 598. Many students, and they have tried their level best, and congratulations to them also. Congratulations to everybody who have tried their level best and achieved very good results. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ ಪಡೆದುಕೊಂಡಿದ್ದಾರೆ. 599 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ ಅತ್ಯಧಿಕ ಅಂಕ ಗಳಿಸುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ವೈದ್ಯ ದಂಪತಿಯಾಗಿರುವ ದಿನೇಶ್ ಕಾಮತ್ ಹಾಗೂ ಅನುರಾಧ ಕಾಮತ್ ಅವರ ಪುತ್ರಿಯಾಗಿರುವ ಇವರ ಸಾಧನೆಗೆ ಇಡೀ ಕಾಲೇಜು ಹೆಮ್ಮೆ ವ್ಯಕ್ತಪಡಿಸಿದೆ. ಈ ಬಗ್ಗೆ ಅಮೂಲ್ಯ ಹಾಗೂ ಅವರ ತಂದೆ ದಿನೇಶ್ ಕಾಮತ್ ಅವರು ಮಾಧ್ಯಮಗಳ ಜೊತೆ ಸಂತಸ ಹಂಚಿಕೊಂಡಿದ್ದಾರೆ. ಇದು ನಿರೀಕ್ಷಿತ ಫಲಿತಾಂಶವಾಗಿದ್ದು ರಾಜ್ಯಕ್ಕೆ ಪ್ರಥಮ ಅಥವಾ ದ್ವಿತೀಯ ಬರುವ ನಿರೀಕ್ಷೆ ಇತ್ತು ಅಂತ ಹೇಳಿದ್ದಾರೆ. ಅಮೂಲ್ಯ ಕಾಮತ್ ಸಾಧನೆಗೆ ಎಕ್ಸ್ಪರ್ಟ್ ಕಾಲೇಜಿನ ಶಿಕ್ಷಕ ವೃಂದ ಹಾಗೂ ಆಡಳಿತ ವರ್ಗದ ಪ್ರೋತ್ಸಾಹದ ಕುರಿತಾಗಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಾಲೇಜಲ್ಲಿ ಹೇಳ್ತೀನಿ ನಿಮಗೆ ಪೊಟೆನ್ಷಿಯಲ್ ಉಂಟು ಅಂತ. ನಾನ್ ಸಹ ನನ್ನ ಬೆಸ್ಟ್ ಟ್ರೈ ಮಾಡಿದೆ. ಹಾಗೆಂತ ರ್ಯಾಂಕ್ ಬರ್ಬೇಕಂತ ಪ್ರೆಷರ್ ಅಲ್ಲಿ ಹೋಗ್ಲಿಲ್ಲ. ನನ್ನ ಬೆಸ್ಟ್ ಮಾಡಿ ನನಗೆ ಇದ್ದ ಎಕ್ಸಾಮ್ ಅಲ್ಲಿ ನನ್ನ ಬೆಸ್ಟ್ ಕೊಡ್ಬೇಕು ಅಂತ ಅಷ್ಟೇ ಒಂದು ಗೋಲ್ ಇತ್ತು. ಎವ್ರಿ ಎಕ್ಸಾಮ್ ಐ ಶುಡ್ ನಾಟ್ ಡಿಸಪಾಯಿಂಟ್ ಮೈ ಸೆಲ್ಫ್. ನನಗೆ ನಾನೇ ಕಾಂಪಿಟೇಷನ್ ಇದ್ದೆ ಎಲ್ಲ ಎಕ್ಸಾಮ್ ಅಲ್ಲಿ ಬೆಟರ್ ಮಾಡ್ತಾ ಹೋಗ್ಬೇಕಂತ. ಸೇಮ್ ವಿತ್ ಬೋರ್ಡ್ ಟೆಸ್ಟ್ ಆಲ್ಸೋ ತುಂಬಾ ಟೆಸ್ಟ್ ಕೊಡ್ತಿದ್ರು. ಅದರೆಲ್ಲರಲ್ಲಿ ನಾನು ನನ್ನ ಬೆಸ್ಟ್ ಕೊಡ್ಬೇಕು. ಮಿಸ್ಟೇಕ್ ಆದ್ರೆ ಅದರಿಂದ ಲರ್ನ್ ಮಾಡಿ ಇನ್ನು ನೆಕ್ಸ್ಟ್ ಅಲ್ಲಿ ಇನ್ನೂ ಬೆಟರ್ ಮಾಡ್ಬೇಕು. ಇಂಜಿನಿಯರಿಂಗ್ PCMC ತಗೊಂಡ ಹಾಗೆ ನಾನು ಇಂಜಿನಿಯರಿಂಗ್ ಸೈಡ್ಗೆ ಹೋಗಿ ಒಳ್ಳೆ ಇಂಜಿನಿಯರ್ ಆಗ್ಬೇಕು ಅಂತ. ನಂಗೆ ಅಂದ್ರೆ ಟೆಕ್ ಸೈಡ್ ತುಂಬಾ ಇಷ್ಟ. ನಂಗೆ ಡಿವೈಸಸ್ ಕೋಡಿಂಗ್ ಅದನ್ನ ನೋಡಕ್ ಫ್ಯಾಸಿನೇಟ್ ಆಗ್ತಿತ್ತು. ಸೊ ಆಚೆ ಸೈಡ್ಗೆ ಹೋಗಿ ಎಂತದ ಒಂದು ಒಳ್ಳೆ ಮಾಡ್ಬೇಕು ಅಂತ. ಚೆನ್ನಾಗಿ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ಸ್ವಲ್ಪ ಲಕ್ ಫ್ಯಾಕ್ಟರ್ ಕೂಡ ಯಾವಾಗಲೂ ಇರ್ತದೆ. ಸೊ ಎಲ್ಲ ಪ್ರಯತ್ನಕ್ಕೆ ದೇವರ ದಯೆ ಮತ್ತೆ ಗುರುವಿನ ಆಶೀರ್ವಾದ ಎಲ್ಲ ಸೇರ್ಬೇಕಾಗ್ತದೆ. ಅದಾಗಿ ಸ್ಟೇಟಿಗೆ ಇವತ್ತು ಫಸ್ಟ್ ಟೈಮ್ ಬಹಳ ಖುಷಿಯಾಗಿದೆ ನಮ್ಗೆ. ಅವಳ ಪಟ್ಟ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಅನಿಸ್ತದೆ. ಮಗಳು ಸಾಧಾರಣ ಸುಮಾರಾಗಿ ಅಂದಾಜು ಮಾಡಿದ್ವಿ. ಫಸ್ಟ್ ಸೆಕೆಂಡ್ ಅಲ್ಲೇ ಬರ್ಬೋದು ಅಂತ ಅಂದಾಜು ಮಾಡಿದ್ವಿ. ನಮ್ಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದದ್ದು
ಅವಳ ಟೀಚರ್ಸಿಗೆ. ಅವರಂತೂ ಬಹಳ ಹೇಳ್ತಾ ಇದ್ರು ಈ ಸಲ ಬರಬೇಕು, ಮತ್ತೆ ನಮ್ಮ ಎಕ್ಸ್ಪರ್ಟಿಗೆ ಒಂದು ಈ ತರ ರೆಕಾರ್ಡ್ ಆಗುತ್ತೆ, ಫಸ್ಟ್ ರ್ಯಾಂಕ್ ಬಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದ್ರೆ ರೆಕಾರ್ಡ್ ಆಗುತ್ತೆ ಅಂತ ಟೀಚರ್ಸ್ ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಹಾಗೆ ದೊಡ್ಡ ಧನ್ಯವಾದ ಹೇಳಬೇಕಾದದ್ದು ನನ್ನ ಅವಳ ಕಾಲೇಜಿನ ಟೀಚರ್ಸಿಗೆ. ತುಂಬಾ ಟೆಸ್ಟ್ಗಳನ್ನು ಕೊಟ್ಟು, ರಿಪೀಟ್ ಟೆಸ್ಟ್ ಕೊಟ್ಟು ಮಾರ್ಕ್ ಟೆಸ್ಟ್ ಮಾಡಿ, ಎಕ್ಸಾಮ್ ಅನ್ನೋದು ಒಂಥರ ಡೈಲಿ ಕ್ಲಾಸಿಗೆ ಹೋಗಿ ಬಂದ ಹಾಗೆ ಅನ್ನೋ ತರ ಅವ್ರು ಮಾಡಿಟ್ಟಿದ್ರು. ಸೊ ಎಕ್ಸಾಮ್ ಅನ್ನೋ ಭಯನೇ ಅವ್ರಿಗೆ ಹೊರಟೋಗಿತ್ತು ಮಕ್ಕಳಿಗೆ. ಆ ತರ ಪ್ರಿಪರೇಷನ್ ಕೊಟ್ಟಿದ್ದಾರೆ. ಹಾಗೆ ಕಾಲೇಜಿನ ಟೀಚರ್ಸಿಗಂತೂ ನಾವು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದುಕೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ 2 ಟಾಪರ್ಗಳನ್ನು ನೀಡಿದೆ. ವಿಜ್ಞಾನ ವಿಭಾಗ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಮಂಗಳೂರಿನ ವಿದ್ಯಾರ್ಥಿನಿಯರು 599 ಅಂಕದೊಂದಿಗೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಮಂಗಳೂರಿನ ಕೆನರಾ ಕಾಲೇಜಿನ ವಿದ್ಯಾರ್ಥಿನಿ ದೀಪಾಶ್ರೀ ವಾಣಿಜ್ಯ ವಿಭಾಗದಲ್ಲಿ ಸಾಧನೆ ಮಾಡುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ ದೀಪಾಶ್ರೀ ಮಾಧ್ಯಮದ ಜೊತೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ತನ್ನ ಸಾಧನೆಗೆ ಪ್ರೋತ್ಸಾಹ ನೀಡಿದ ಪೋಷಕರು ಹಾಗೂ ಶಾಲಾ ಶಿಕ್ಷಕ ವೃಂದಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾಳೆ. ನಾನು ದೀಪಶ್ರೀ ಎಸ್. ಇವತ್ತು ಸೆಕೆಂಡ್ PU ರಿಸಲ್ಟ್ ಬಂದಿದೆ. ನನಗೆ 599 ಔಟ್ ಆಫ್ 600 ಸಿಕ್ಕಿದೆ ಕಾಮರ್ಸಲ್ಲಿ. ಸೊ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇದರಲ್ಲಿ ಎಲ್ಲ ಲೆಕ್ಚರರ್ಸ್, ಪೇರೆಂಟ್ಸ್ ಮತ್ತು ಎಲ್ಲರ ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳಬೇಕಂತ ಇಲ್ಲಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಗಾಡ್ಸ್ ಗ್ರೇಸ್ ಕೂಡ ಇತ್ತು, ಹಾಗೆ ಇದು ಪಾಸಿಬಲ್ ಆಯ್ತು ಅಂತ ಹೇಳ್ಬೋದು. ನಾನೊಂದು 2 ಗಂಟೆ ತನಕ ರಾತ್ರಿ ಓದ್ತಿದ್ದೆ ವೆಕೇಷನ್ಸಲ್ಲಿ. ಮತ್ತು ಡ್ರೀಮ್ CA ಮಾಡಬೇಕಂತ. ಪೇರೆಂಟ್ಸ್ ಅಂದರೆ ಎಲ್ಲದರಲ್ಲಿ ನನಗೆ ಎಂತೆಲ್ಲ ಬೇಕು ಕಲಿಯುವ ವಿಷಯದಲ್ಲಿ ಅದರಲ್ಲಿ ಫುಲ್ ಸಪೋರ್ಟ್, ಎಂತ ಕಮ್ಮಿ ಮಾಡಲಿಲ್ಲ, ಅವರ ಬೆಸ್ಟ್ ಕೊಟ್ಟಿದ್ದಾರೆ.